ಸಿ.ಟಿ. ರವಿಯವರ ಒಂದು ಏನು ಭಾಷೆ ಇದೆ, ಅವರ ಸಂಸ್ಕೃತಿಯನ್ನು ಎತ್ತಿ ತೋರಿಸುತ್ತೆ. ನಂಜನಗೂಡು ಪಟ್ಟಣ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ್ ಅವರು ಸೋನಿಯಾ ಗಾಂಧಿ ಅವರನ್ನು ಇಟಾಲಿಯನ್ ಆಗಿ ಹೋಲಿಕೆ ಮಾಡಿದ ಸಿ.ಟಿ. ರವಿ ಹೇಳಿಕೆಗೆ ಖಾರವಾಗಿಯೇ ಪ್ರತಿಕ್ರಿಯೆ ನೀಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಅಸಲಿ ದೇಶಭಕ್ತರು ಎಂದು ವ್ಯಂಗ್ಯವಾಡಿದ್ದಾರೆ. ಇವರು ಅಸಲಿ ದೇಶಭಕ್ತರಲ್ಲ, ನಕಲಿ ದೇಶಭಕ್ತರು ಎಂದು ಸಿ.ಟಿ. ರವಿಗೆ ಟಾಂಗ್ ನೀಡಿದ್ದಾರೆ. ಸಿ.ಟಿ. ರವಿ ಅವರ ಭಾಷೆ, ಅವರ ವ್ಯಕ್ತಿತ್ವ ಮತ್ತು ಅವರ ಸಂಸ್ಕೃತಿಯನ್ನು ಎತ್ತಿ ತೋರಿಸುತ್ತದೆ. ಎನ್ಪಿಎಸ್ ಬಗ್ಗೆ ನಮ್ಮ ಪಕ್ಷದಲ್ಲೂ ಚರ್ಚೆ ನಡೆಯುತ್ತಿದೆ. ಇದರ ಬಗ್ಗೆ ಪಕ್ಷದ ವರಿಷ್ಠರು ಚರ್ಚೆ ನಡೆಸಿ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂದರು. ಹೊಸ ತಾಲೂಕುಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ನೀಡಿಲ್ಲ. ಈ ಬಗ್ಗೆ ಸರಗೂರು ತಾಲೂಕಿನಲ್ಲಿ ಸೌಲಭ್ಯ ನೀಡುವಂತೆ ಅನಿಲ್ ಚಿಕ್ಕಮಾದರವರು ಪ್ರಶ್ನೆ ಮಾಡಿದ್ದು, ಇದರ ಬಗ್ಗೆ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದರು. ಮೀಸಲಾತಿ ಹೆಚ್ಚಳದ ಬಗ್ಗೆ ಪಕ್ಷದಲ್ಲಿ ಸಭೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳಲಾಗುತ್ತದೆ ಎಂದು ನಂಜನಗೂಡಿನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ್ ಹೇಳಿಕೆ ನೀಡಿದ್ದಾರೆ. ವರದಿ ಚಂದ್ರಹಾದನೂರು. ಸಿ.ಟಿ. ರವಿಯವರ ಒಂದು ಏನು ಭಾಷೆ ಇದೆ, ಅವರ ಸಂಸ್ಕೃತಿಯನ್ನು ಎತ್ತಿ ತೋರಿಸುತ್ತೆ. ಭಾರತೀಯ ಜನತಾ ಪಕ್ಷದ ನಾಯಕರುಗಳೇನಿದ್ದಾರೆ, ಅಸಲಿ ದೇಶಭಕ್ತರು, ನಕಲಿ ದೇಶಭಕ್ತರು. ಅವ್ರ ಭಾಷಾ ಪ್ರಯೋಗದಿಂದಲೇ ಅವ್ರ ವ್ಯಕ್ತಿತ್ವನ ಅಳತೆ ಮಾಡಿ ತೂಗ್ಬೋದು. ಹಾಗಾಗಿ ಅವರು ಯಾವಾಗಲೂ ಕೂಡ ಇಂಥ ವ್ಯಕ್ತಿಗಳನ್ನ ತೇಜೋವಧೆ ಮಾಡುವಂಥ ಹೇಳಿಕೆ ಕೊಡ್ತಾರೆ. ಅದನ್ನು ಖಂಡಿಸ್ತಾರೆ. ಸರ್, ಈಗ NPS ರದ್ದುಪಡಿಸಿ ಅಂತ ಈಗ ಹೋರಾಟ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ NPS ಬಗ್ಗೆ ನಮ್ಮ ಪಕ್ಷದಲ್ಲೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ಅದು ಪಕ್ಷದಲ್ಲಿ ಕುಳಿತು ತೀರ್ಮಾನ ತಗೊಂಡು ನಾವು ಅಂತಿಮವಾಗಿ ಪ್ರಣಾಳಿಕೆಯಲ್ಲಿ ಸೇರಿಸಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ವಿರೋಧ ಪಕ್ಷದ ನಾಯಕರಂತ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಪಕ್ಷದ ಅಧ್ಯಕ್ಷರು ಕುಳಿತು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ. ಸರ್, ಈಗ ಹೊಸ ತಾಲೂಕು ಅಂತ ಅಧಿವೇಶನದಲ್ಲಿ ಚರ್ಚೆ ಆಗ್ತದೆ. ಅಲ್ಲ, ಹೊಸ ತಾಲೂಕು ಪ್ರಾರಂಭ ಆಗಿದೆ, ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಇನ್ನೂ ಕೂಡ ಒದಗಿಸಿಲ್ಲ. ಮೊನ್ನೆ ನಮ್ಮ ಹಿಡದನಕೋಟೆ ಶಾಸಕರು ಮಾನ್ಯ ಅನಿಲ್ ಚಿಕ್ಕಮಾದವರು ಈಗ ಸರಗೂರು ತಾಲೂಕು ಆಗಿದೆ, ತಾಲೂಕಿಗೆ ಹೊಸ ತಾಲೂಕು ಆಸ್ಪತ್ರೆ ಆಗಬೇಕು ಅಂತೇಳಿ ಅವರು ಸದನದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಮತ್ತೆ ಕೋವಿಡ್ ಜಾಸ್ತಿ ಆಗ್ತದೆ, ಸರ್ಕಾರ ಕ್ರಮ ತಗೊಳ್ಳೋದು, ಮುಂಜಾಗ್ರತೆ ಇರಬೇಕು ಮತ್ತು ಜನರು ಕೂಡ ಇದಕ್ಕೆ ಸಹಕಾರ ನೀಡಬೇಕು. ಕೋವಿಡ್ ಹರಡದಂಗೆ ಜನರು ಕೂಡ ಸಹಕಾರ ನೀಡಬೇಕಾಗುತ್ತೆ. ಸರ್, ಇನ್ನೊಂದು ಕಡೆ ಮೀಸಲಾತಿ ಹೆಚ್ಚಳ ಹೋರಾಟ ಕೂಡ ನಡೀತಾ ಇದೆ. ನೆಕ್ಸ್ಟ್ ಮುಂದೆ ನಿಮ್ಮ ಸರ್ಕಾರ ಬಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಇಲ್ಲ, ಅದು ಚರ್ಚೆ ಆಗುತ್ತೆ. ನಮ್ಮಲ್ಲಿ ನಮ್ಮ ಪಕ್ಷದಲ್ಲಿ ವೇದಿಕೆಯಲ್ಲಿ ಚರ್ಚೆ ಆದಮೇಲೆ ತೀರ್ಮಾನ ತಗೊಳ್ತಾರೆ. ನಾನು ಒಬ್ಬನೇ ವೈಯಕ್ತಿಕವಾಗಿ ಮೀಸಲಾತಿ ವಿಚಾರಗಳನ್ನ ನಾನು ಹೇಳಲಿಕ್ಕೆ ಬರೋದಿಲ್ಲ. ಅದು ಪಕ್ಷದಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಪಕ್ಷ ಏನು ಸ್ಟ್ಯಾಂಡ್ ತಗೋತದೋ ಆ ಸ್ಟ್ಯಾಂಡನ್ನ ನಾವು ಬಹಿರಂಗಪಡಿಸ್ತೀವಿ. ನಂತರ ಸರ್, ಇತ್ತೀಚೆಗೆ ಒಳ ಮೀಸಲಾತಿ ಬಗ್ಗೆ ಹೋರಾಟ ನಡೀತಾ ಇದೆ, ಅದು ನಿಲುವನ್ನ ನಮ್ಮ ಪ್ರಣಾಳಿಕೆಯಲ್ಲೇ ಪ್ರಕಟ ಮಾಡ್ತಾರೆ. ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರು ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಸದ್ಯದಲ್ಲೇ ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳ ಸಭೆ ಕರೆದು ಅದು ಒಳ ಮೀಸಲಾತಿ ಇರ್ಬೋದು, ಇನ್ನಿತರ ಮೀಸಲಾತಿಗಳು ಈಗಾಗಲೇ ಚಳುವಳಿಗಳು ನಡೀತಾ ಇದೆ. ಇದ್ರ ಬಗ್ಗೆ ಪಕ್ಷ ಏನು ಸ್ಟ್ಯಾಂಡ್ ತಗೋಬೇಕು ಅನ್ನೋದ್ರ ಬಗ್ಗೆ ಪಕ್ಷದ ಒಂದು ವೇದಿಕೆಯಲ್ಲಿ ಕುಳಿತು ತೀರ್ಮಾನ ಮಾಡಿ ನಂತರ ನಾವು ನಿಮ್ಗೆ ತಿಳಿಸ್ತೀವಿ.